नमो नमो भगवते वासुदेवाय। वासुदेवाय। ॐ नमो भगवते वासुदेवाय। ॐ नमो भगवते भगवते वासुदेवाय। वासुदेवाय। गुरुविಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ॐ ज्ञानतिमिरान्धस्य ಜ್ಞಾನಾಂಜನಶಲಾಕಯ ज्ञानाञ्जनशलाकया ಚಕ್ಷುರುನ್ಮಿಲಿತಂ येन चक्षुरुन्मिलितं येन तस्मै ಶ್ರೀ ಗುರುವೇ ನಮಃ. तस्मै श्री गुरुवे गुरुवे नमः। ಶ್ರೀಲ ಪ್ರಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ नमः विष्णुपादाय कृष्णप्रेष्ठाय भूतले कृष्णपृष्ठाय भूतले श्रीमते भक्तिवेदान्त श्रीमते भक्तिवेदान्त स्वामिनिते नामिने स्वामिनिति नामिने। नमस्ते सरस्वते देवे नमस्ते सरस्वती सरस्वते देवी गौरवाणी प्रचारिणे गौरवाणी प्रचारिणे निर्विशेष शून्यवादी निर्विशेष शून्यवादी पाश्चात्य देशतारिणे पाश्चात्य देशतारिणी। जय श्री कृष्ण चैतन्य जय जय श्री श्री कृष्ण कृष्ण चैतन्य प्रभु नित्यानंद प्रभो प्रभु नित्यानंद श्री अद्वैत गदाधर श्री अद्वैत गदाधर श्रीवासादि गौर भक्त वृंदा श्रीवासादि गौर भक्तवृंद। हरे कृष्ण 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 हरे 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 राम 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 हरे 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 कृष्ण 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 हरे 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 राम हरे राम राम हरे हरे। हरे। इस्कॉन श्री श्री राधा गोविंद की जय, श्री श्री गौर निताय की जय, श्रील प्रभुपाद की जय, ಶ್ರೀ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಿನ್ನೆ ತರಗತಿಯಲ್ಲಿ ನಾವು ಮಂಗಳ ಮಾತಾಜಿ ಬಂದಿದ್ದಾರಾ? ಒಂದು ನಿಮಿಷ ಮಾತಾಜಿ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು ಶ್ರೀಮದ್ ಭಗವದ್ಗೀತೆ 18ನೇ ಅಧ್ಯಾಯದ 11ನೇ ಶ್ಲೋಕದವರೆಗೂ ನಾವು ತಿಳಿದುಕೊಂಡ್ವಿ. ಇವತ್ತು ಮುಂದುವರಿಸ್ತಾ 12ನೇ ಅಧ್ಯಾಯವನ್ನ ತಿಳ್ಕೊಳ್ಳೋಣ. 18ನೇ ಅಧ್ಯಾಯದ 12ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. 11ನೇ ಶ್ಲೋಕ ಆಗಿತ್ತು, 12ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 ಶ್ಲೋಕ 12. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತೋ ಸನ್ಯಾಸಿನಾಂ ಕ್ವಚಿತ್. ಇನ್ನೊಮ್ಮೆ ಹೇಳ್ತೇನೆ ಶ್ಲೋಕ. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತೋ ಸನ್ಯಾಸಿನಾಂ ಕ್ವಚಿತ್. ಇದರ ಒಂದು ಉಚ್ಚಾರಣೆ. ಅನಿಷ್ಟಮಿಷ್ಟಂ, ಅನಿಷ್ಟ ಷ್ಟ ನೋಡಿ, ಮೂರ್ಧನಿಶ ಅದೇ ಇದೆ. ಸೊ ಸ್ವಲ್ಪ ರೋಲ್ ಮಾಡಿ ಹೇಳ್ಬೇಕು ನಾಲ್ಗೆನ. ಅನಿಷ್ಟಮಿಷ್ಟಂ ಬಿಡಿಸಿದಾಗ ಅನಿಷ್ಟಂ ಇಷ್ಟಂ ಅಂತ ಹೇಳಿ 2 ಪದಗಳಾಗುತ್ತೆ. ಕೂಡಿ ಹೇಳಿ ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ. ದೊಡ್ಡದ ಇದೆ ತ್ರಿವಿಧಂ
ಮ್ಯೂಟ್ ಮಾಡ್ಕೊಳ್ಳಿ. ತ್ರಿವಿಧಂ ಕರ್ಮಣ ಫಲಂ. ಫಲಂ ವ್ಯಂಜನ ಇದೆ ಅಮ್ಮ, ಫಲಂ ಅಂತ ಜಗ್ಬೇಡಿ, ಫಲಂ. ಭವತ್ಯ ತ್ಯಾಗಿನಾಂ, ಭವತ್ಯ ತ್ಯಾಗಿನಾಂ, ಯೋ ಇದೆ, ಯೋ ಕೇಳಿಸ್ಬೇಕು ಹೆಚ್ಚು. ಭವತ್ಯ, ಭವತ್ಯ ತ್ಯಾಗಿನಾಂ. ಬಿಡಿಸಿದಾಗ ಭವತಿ ಅತ್ಯಾಗಿನಾಂ ಅಂತ 2 ಪದಗಳಾಗುತ್ತೆ. ಭವತಿ ಅತ್ಯಾಗಿನಾಂ ಕೂಡಿ ಹೇಳಿ. ಭವತ್ಯ ತ್ಯಾಗಿನಾಂ, ಬಟ್ ಗ್ಯಾಪ್ ಕೊಡ್ಬೇಡಿ. ಭವತ್ಯ ತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ. ಸನ್ಯಾಸಿನಾಂ. ಯಾಕಂದ್ರೆ ಮುಂದೆ ನ ಇದೆ, ಹಾಗಾಗಿ ನೀವು ಕೆಲವೊಮ್ಮೆ ಗೊಂದಲ ಆಗ್ಬೋದು ನಿಮ್ಗೆ. ಸಂಸಾರ, ಸ ಮುಂದೆ ಅನುಸ್ವಾರ ಬಂದಾಗ ನಾವು ಸೌ ಅಂತ ಹೇಳ್ತೇವೆ. ಇಲ್ಲಿ ಯಾಕೆ ಸಂಸ್ಯ ಅಂತ ಹೇಳೋದಿಲ್ಲ ಅಂತ, ಅದಕ್ಕೆ ಒಂದು ಅರ್ಥ ಇದೆ. ಅನುನಾಸಿಕ ಅನುಸ್ವರಗಳು ಯಾವಾಗ ಯಾವಾಗ ಎಲ್ಲಿ ಚೇಂಜ್ ಆಗುತ್ತೆ ಅಂತ ನಿನ್ನೆ ದಿನದಲ್ಲಿ ನಾನು ಹೇಳಿದ್ದೆ. ಯಾವ ವರ್ಗ ಇರುತ್ತೋ ಕ ವರ್ಗ, ಪ ವರ್ಗ, ಮ ವರ್ಗ, ದ ವರ್ಗ. ಸೊ ಅದಕ್ಕೆ ಅನುಗುಣವಾಗಿ ಕೊನೆಗೆ ಇರುವಂತಹ ಅಕ್ಷರವನ್ನ ಕಗಂಗ ಇವೆಲ್ಲವೂ ಕೂಡ ಅನುನಾಸಿಕ ಅಂತ ಕರೀತೇವೆ. ಸೊ ಅನುನಾಸಿಕಗಳು ಬರುತ್ತೆ. ಇಲ್ಲಿ ನ ಇದೆ, ತತದ ನ ಇಟ್ ಸೆಲ್ಫ್ ಇಸ್ ಎ ಅನುನಾಸಿಕ. ತತದ ನ ಬರುತ್ತೆ, ಹಾಗಾಗಿ ನನೇ ಹೇಳ್ಬೇಕಿಲ್ಲಿ. ಸನ್ಯಾಸಿ ನನೇ ಬರುತ್ತೆ ನೋಡಿ. ಸನ್ಯಾಸಿನಾಂ ಕ್ವಚತ್. ಮತ್ತೆ ತೋಕೆ ವ್ಯಂಜನ ಇದೆ. ಕ್ವಚತ್, ಕ್ವಚಿತ ಅಲ್ಲ, ಕ್ವಚತ್. ಅರ್ಧ ಹೇಳ್ಬೇಕು. ಅದಕ್ಕೆ ಸ್ವರ ಕೂಡಿಸ್ಬಾರ್ದು. ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಅನಿಷ್ಟಂ ಇಷ್ಟಂ ಬಿಡಿಸಿದಾಗ ಅನಿಷ್ಟಂ ಇಷ್ಟಂ ಮಿಶ್ರಂ ಚ. ಅನಿಷ್ಟಂ ಅಂದ್ರೆ ಅಪ್ರಿಯವಾದದ್ದು ಅಥವಾ ಯಾವುದು ನರಕಕ್ಕೆ ಒಯ್ಯುತ್ತೋ ಅದನ್ನ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಇಷ್ಟಂ ಅಂತಂದ್ರೆ ಪ್ರಿಯವಾದದ್ದು. ಪ್ರಿಯಂ ಅಂದ್ರೆ ಇದು ಸ್ವರ್ಗಕ್ಕೆ ಒಯ್ಯುವಂಥದ್ದು ಅಂತ. ಮಿಶ್ರಂ ಚ, ಮಿಶ್ರ ಅಂದ್ರೆ ಮಿಶ್ರವಾದದು ಅಂತ ಹೇಳಿ. ಸೊ ಹೀಗೆ ಅನಿಷ್ಟಂ ಇಷ್ಟಂ ಮಿಶ್ರಂ ಅಂತ ಹೇಳಿ ತ್ರಿವಿಧಂ ಕರ್ಮಣ ಫಲಂ. ತ್ರಿವಿಧಂ ಅಂದ್ರೆ 3 ವಿಧಗಳ ಕರ್ಮಣ ಫಲಂ, ಕರ್ಮದ ಫಲಗಳು ಅಂತ ಹೇಳಿ 2ನೇ ಚರಣ ಹೇಳುತ್ತೆ. 3ನೇ ಚರಣ ಭವತ್ಯ ತ್ಯಾಗಿನಾಂ ಪ್ರೇತ್ಯ. ಭವತಿ ಅಂದ್ರೆ ಮೇಲೆ ಹೇಳಿದ್ರಲ್ಲ 3 ವಿಧದ ಕರ್ಮದ ಫಲಗಳು ಉಂಟಾಗುತ್ತವೆ, ಅದಕ್ಕೆ ಭವತಿ ಅಂತ ಹೇಳ್ತಾರೆ. ಭವತಿ ಅತ್ಯಾಗಿನಾಂ. ಭವತಿ ಅಂದ್ರೆ ಉಂಟಾಗುತ್ತವೆ. ಅತ್ಯಾಗಿನಾಂ ಅಂದ್ರೆ ತ್ಯಾಗವಿಲ್ಲದವರಲ್ಲಿ ಅಂತ, ಅಥವಾ ತ್ಯಾಗಿಗಳಲ್ಲದವರಿಗೆ. ಪ್ರೇತ್ಯ ನತು ಸನ್ಯಾಸಿನಾಂ. ಪ್ರೇತ್ಯ ಅಂದ್ರೆ ಮರಣಾನಂತರ ಅಂತ ಇಲ್ಲಿ ಹೇಳ್ತಾರೆ. ಪ್ರೇತ್ಯ ಅಂದ್ರೆ ಮರಣಾನಂತರ ಪ್ರೇತ್ಯ ಆಗುವಂಥದ್ದು. ಆಕ್ಚುಲಿ ಯಾವ್ದು ಒಂದು ದೇಹ ಮರಣ ಹೊಂದುತ್ತೋ 13 ದಿನ ಒಳಗವರೆಗೂ ಪ್ರೇತಾನೇ ಇರುತ್ತೆ ಅದು. ಆಮೇಲೆ ಅದು ಡೆಸ್ಟಿನೇಷನ್ ಡಿಸೈಡ್ ಆಗುತ್ತೆ. ಪ್ರೇತ್ಯ ಮರಣಾನಂತರ, ಅದಕ್ಕಾಗಿ ಪ್ರೇತ್ಯ ಅಂತ ಹೇಳಿ ಕರೀತಾರೆ. ಮರಣಾನಂತರ ನತು ಆದರೆ ಅಂತ ನತು ಆದ್ರೆ ಸನ್ಯಾಸಿನಾಂ ಕ್ವಚತ್. ಸೊ ಸನ್ಯಾಸಿಗಳಲ್ಲಿ ಯಾವಾಗೂ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಏನರ್ಥ ಕೊಡುತ್ತೆ ನೋಡೋಣ ಒಂದೊಂದು ಚರಣ. ಅನಿಷ್ಟಂ ಇಷ್ಟಂ ಮಿಶ್ರಂ ಚ, ಅಪ್ರಿಯ ಪ್ರಿಯ ಮತ್ತು ಮಿಶ್ರವಾದ. 2ನೇ ಚರಣ ತ್ರಿವಿಧಂ ಕರ್ಮಣ ಫಲಂ, 3 ವಿಧಗಳ ಕರ್ಮ ಫಲಗಳು. ಅತ್ಯಾಗಿನಾಂ ಪ್ರೇತ್ಯ ಭವತಿ ಅಂತ ಕರೀತಾರೆ ಅದಕ್ಕೆ. ಇಲ್ಲಿ ಭವತ್ಯ ತ್ಯಾಗಿನಾಂ ಪ್ರೇತ್ಯ ಅಂತ ಇದೆಯಲ್ಲ, ಅದನ್ನ ಸರಿಯಾಗಿ ಹಿಂದೆ ಮುಂದೆ ಮಾಡಿದಾಗ ಅತ್ಯಾಗಿನಾಂ ಪ್ರೇತ್ಯ ಭವತಿ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ತ್ಯಾಗವಿಲ್ಲದವರಿಗೆ ಮರಣಾನಂತರ ದೊರೆಯುತ್ತದೆ ಅಂತ. ಆಮೇಲೆ ನತು ಸನ್ಯಾಸಿನಾಂ ಕ್ವಚತ್. ನತು ಅಂದ್ರೆ ಆದ್ರೆ ಸನ್ಯಾಸಿಗಳಿಗೆ ಯಾವಾಗಲೂ ದೊರೆಯುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಏನ್ ಅರ್ಥ ಕೊಡುತ್ತೆ ಇದೆಲ್ಲ ಸೆಂಟೆನ್ಸ್ ಅಂದ್ರೆ, ಚರಣಗಳು ಅಂದ್ರೆ ತ್ಯಾಗವಿಲ್ಲದವರಿಗೆ ಮರಣಾನಂತರ ಕರ್ಮಗಳ 3 ವಿಧದ ಫಲಗಳು. ತ್ಯಾಗ ಇಲ್ಲದವರಿಗೆ ತ್ಯಾಗ ಇಲ್ಲದವರಿಗೆ ಮರಣಾನಂತರ ಕರ್ಮಗಳ 3 ವಿಧದ ಫಲಗಳು ಯಾವ್ಯಾವ್ದದು? ಅಪ್ರಿಯವಾದದ್ದು, ಪ್ರಿಯವಾದದ್ದು, ಮಿಶ್ರ. ಸೊ ಈ ತರ ಅವರಿಗೆ ಸಿಗುತ್ತೆ. ಆದ್ರೆ ಸನ್ಯಾಸಿಗಳಿಗೆ ಇಂಥ ಕರ್ಮಫಲಗಳು ಯಾವುದೂ ಇರೋದಿಲ್ಲ ಅಂತ ಹೇಳಲಿಕ್ಕೆ ಇದನ್ನ ಹೇಳ್ತಾರೆ. ಅಂದ್ರೆ ಕೇವಲ ಯಾರಿಗಿರುವಂಥದ್ದು ಇದೆಲ್ಲ ತ್ಯಾಗ ಇಲ್ಲದೆ ಇರೋವರಿಗೆ ಮಾತ್ರ ಈ ಒಂದು ನರಕ, ಸ್ವರ್ಗ, ಮಿಶ್ರ ಫಲ ಹೀಗೆ ಇರುತ್ತೆ. ಆದ್ರೆ ಯಾರು ತ್ಯಾಗಿಗಳಾಗಿರ್ತಾರೋ ಸನ್ಯಾಸಿಗಳು, ಅಂತವರಿಗೆ ಇಂಥ ಕರ್ಮಫಲಗಳು 3 ವಿಧದ ಕರ್ಮಫಲಗಳು ಯಾವುದು ಇರುವುದಿಲ್ಲ ಅಂತ ಹೇಳೋರು. ಕಂಟಿನ್ಯೂ ಮಾಡಿ ಮತ್ತೆ. ಓಕೆ ಮತ್ತೆ ಹರೇ ಕೃಷ್ಣ. ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಹರೇ ಕೃಷ್ಣ. ಎ ಸುಮಿತ್ರಮ್ಮ ಮಾತಾಜಿ.
ಐಶ್ವರ್ಯ ಮಾತಾಜಿ, ಮಲ್ಜಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಅನಿಷ್ಟಂ ಇಷ್ಟಂ ಮಿಶ್ರಂ ಚ. ಸಾರಿ ಇನ್ನೊಮ್ಮೆ ಹೇಳಿ ಮೊದಲೇ ಲೈನ್. ಹಾ ಮಾತಾಜಿ. ಅನಿಷ್ಟಂ ಇಷ್ಟಂ ಮಿಶ್ರಂ ಚ. ಇಲ್ಲ, ಅನಿಷ್ಟಂ ಇಷ್ಟಂ ಅಂತ 2 ಸಲ ಹೇಳಂಗಿಲ್ಲ. ಅನಿಷ್ಟಂ ಇಷ್ಟಂ. ಅನಿಷ್ಟಂ ಇಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತೋ ಸನ್ಯಾಸಿನಾಂ ಕ್ವಚಿತ್. ಕರೆಕ್ಟ್ ಮಾತಾಡಿ. ಎರಡನೇದು ಹೇಳಿ, 2ನೇ ಚರಣ ಕೊನೆ ಪದ ಹೇಳಿ. ಕೊನೆ ಪದನ 2ನೇ. ಫಲಂ ಫಲಂ ಫಲಂ. ಫಲಂ. ಸರಿ, ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣ ಫಲಂ ಭವ್ಯತಾತ್ಯಾಗಿನಾಂ ಮಾತಾಜಿ ಎಲ್ಲಿ ಹೇಳಿ. ಭವತ್ಯತ್ಯಾಗಿನಾಂ. ಭವತ್ಯಾತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಕ್ವಚಿತ್ 2ನೇ ಚರಣ ಹೇಳಿ ಇನ್ನೊಮ್ಮೆ. ತ್ರಿವಿಧಂ ಕರ್ಮಣ ಫಲಂ. ಸರಿ, ಏನ್ ಮಿಸ್ಟೇಕ್ ಯಾವ್ದಾಯ್ತು? ಇಲ್ಲ ಸರಿಯಾಗಿದೆ. ಸರಿ, ನೀವೇ ಸರಿ ಮಾಡ್ಕೊಂಡ್ರಿ. ಪ್ರಯತ್ನ ಮಾಡ್ತೀನಿ ಮಾತಾಜಿ, ಮಾಡ್ಬೇಕು. ಥ್ಯಾಂಕ್ ಯು ಮಾತಾಜಿ. ನೆಕ್ಸ್ಟ್ ಹೇಳಿ. ಆಯ್ತು ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 13ನೇ ಶ್ಲೋಕ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಪಂಚೈತಾನಿ, ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ. ಧ ಮಾತ್ರ ಮಹಾಪ್ರಾಣ ಇದೆ. ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಇದರ ಒಂದು ಉಚ್ಚಾರಣೆ ಪಂಚೈತಾನಿ. ಜನ್ಯ ಬರುತ್ತೆ. ನೋಡ್ರಿ, ಪಂಚೈತಾನಿ. ಪಂಚೈತಾನಿ ಮಹಾಬಾಹೋ. ಪಂಚೈತಾನಿ ಬಿಡಿಸಿದಾಗ ಪಂಚ ಏತಾನಿ ಅಂತ ಆಗತ್ತೆ. ಪಂಚ ಏತಾನಿ ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ. ಸೊ ಇಲ್ಲಿ ಯಾವ್ದು ಸೇರಿರೋ ಪದ ಇಲ್ಲ, ಎಲ್ಲಾನು ಸರ್ವಕರ್ಮಣ ಮಾತ್ರ ಬಿಡಿಸಿದಾಗ ಸರ್ವ ಬೇರೆ, ಕರ್ಮಣಾಂ ಬೇರೆ. ಸರಳವಾಗಿ ಅದು ಕೂಡ ನಿಮ್ಗೆ ಅರ್ಥ ಗೊತ್ತಾಗುತ್ತೆ. ಸರ್ವಕರ್ಮಣ, ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಪಂಚೇತಾನಿ ಪಂಚ ಏತಾನಿ ಹೇಳ್ತಾ ಇರುವಂತದ್ದು ಈ 5 ಅಂತ ಹೇಳಿ. ಈ 5 ಮಹಾಬಾಹುವೇ ಕಾರಣಾನಿ ನಿಬೋಧ ಮೇ. ಕಾರಣಾನಿ ಅಂದ್ರೆ ಕಾರಣಗಳನ್ನ, ನಿಬೋಧ ಮೇ ಅಂದ್ರೆ ನಿಬೋಧ ಅಂದ್ರೆ ತಿಳ್ಕೊ ಅಂತ ಹೇಳಿ, ಚೆನ್ನಾಗಿ ತಿಳಿದುಕೋ. ಯಾರಿಂದ? ಮೇ, ನನ್ನಿಂದ ಅಂತ ಹೇಳಿ. ಮೇ ಅಂದ್ರೆ ನನ್ನಿಂದ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ. ಸಾಂಖ್ಯ ಅಂದ್ರೆ ಇದಕ್ಕೆ ವೇದಾಂತ ಒಂದು ಶಾಸ್ತ್ರದಲ್ಲಿ ಏನ್ ಬರುತ್ತಲ್ಲ ಅದಕ್ಕೆ ಹೇಳಿದ್ರು ಸಾಂಖ್ಯ. ವೇದಾಂತ ಶಾಸ್ತ್ರದಲ್ಲಿ ಕೃತಾಂತೆ. ಕೃತಾಂತೆ ಅಂದ್ರೆ ಈ ಕೃತ ಅಂತೆ ಅಂತ ಕರೀತಾರೆ. ಕೃತ ಅಂತೆ ಅಂದ್ರೆ ಒಂದು ಸಿದ್ಧಾಂತ, ಅಂತಿಮ ಒಂದು ನಿರ್ಣಯಕ್ಕೆ ಸಿದ್ಧಾಂತ ಅಂತ ಕರೀತಾರೆ. ಸಿದ್ಧ ಅಂತ, ಅಂತಿಮವಾಗಿ ಸಿದ್ಧ ಆಗಿರುವಂತದ್ದೇ ಸಿದ್ಧಾಂತ. ಹಾಗೆ ಕೃತಾಂತೆ ಅಂದ್ರೆ ಕಾರ್ಯದ ಅಂತಿಮ ನಿರ್ಣಯದಲ್ಲಿ ಪ್ರೋಕ್ತಾನಿ
ಪ್ರೋಕ್ತಾನಿ ಅಂದ್ರೆ ವಿವರಿಸಲ್ಪಟ್ಟಿದೆ ಅಥವಾ ಹೇಳಲ್ಪಟ್ಟಿದೆ. ಸಿದ್ಧಯೇ ಸರ್ವಕರ್ಮಣ. ಸಿದ್ಧಯೇ ಅಂದ್ರೆ ಇಲ್ಲಿ ಒಂದು ಸಿದ್ಧಿಗೆ ಕಾರಣವಾಗಿರುವಂತದ್ದು. ಸಿದ್ಧಿ ಯಾವಾಗ ಆಗಿರುತ್ತೆ? ಪೂರ್ಣತೆ. ಯಾವಾಗ ಪೂರ್ಣತೆ ಇರುತ್ತೋ ಅದಕ್ಕೆ ಸಿದ್ಧ ಅಂತ ಕರೀತಾರೆ. ಪೂರ್ಣತೆಗೆ ಸರ್ವಕರ್ಮಣ ಅಂದ್ರೆ ಎಲ್ಲಾ ಕರ್ಮಗಳ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಏನೇನ್ ಅರ್ಥ ಕೊಡುತ್ತಂದ್ರೆ ಒಂದೊಂದ್ ಲೈನು, ಪಂಚೈತಾನಿ ಕಾರಣಾನಿ ನಿಬೋಧಮೇ. ನಾನು ಅದ್ ಮಹಾಬಾಹು ಬಿಡ್ತೇನೆ, ಯಾಕಂದ್ರೆ ಒಂದು ಹೇಳ್ತಾರೆ, ಒಂದು ಸಂಬೋಧನೆ ಮಾಡ್ತಾ ಇದ್ರು, ಓ ಮಹಾಬಾಹುವೆ ಅಂತ. ಓಕೆ, ಪಂಚೈತಾನಿ ಕಾರಣಾನಿ ನಿಬೋಧಮೇ. ಫಸ್ಟ್ 2ನೇ ಚರಣ ಏನ್ ಹೇಳುತ್ತೆ? ಎಲ್ಲಾ ಕರ್ಮಗಳಿಗೆ ಸಂಬಂಧಿಸಿದ ಈ 5 ಕಾರಣಗಳನ್ನ ನನ್ನಿಂದ ತಿಳಿದುಕೋ. 3ನೇ 4ನೇ ಚರಣ ಏನ್ ಹೇಳುತ್ತೆ? ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ. ವೇದಾಂತ ಶಾಸ್ತ್ರದಲ್ಲಿ ಇವು ಎಲ್ಲಾನು ಕೂಡ ವಿವರಿಸಲ್ಪಟ್ಟಿವೆ. 4ನೇ ಚರಣ ಏನ್ ಹೇಳುತ್ತೆ? ಸಿದ್ಧಯೇ ಸರ್ವಕರ್ಮಣ. ಎಲ್ಲಾ ಕರ್ಮಗಳ ಸಿದ್ಧಿಗೆ ಇವು ಅಗತ್ಯ ಅಂತ. ಅಂದ್ರೆ ಎಲ್ಲಾ ಸಿದ್ಧಿ ಅಂದ್ರೆ ಸಂಪೂರ್ಣತೆಗೆ, ಈ ಎಲ್ಲಾ ಕರ್ಮಗಳು ಸಂಪೂರ್ಣ ಆಗ್ಬೇಕು ಅಂದ್ರೆ ಇವು ಅಗತ್ಯ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ ಈ ಒಂದು ಶ್ಲೋಕ 4 ಚರಣವನ್ನ ಸೇರಿಸಿ, ಓ ಮಹಾಬಾಹುವೆ, ಮಹಾಬಾಹುವಾದಂತ ಅರ್ಜುನನೇ, ಎಲ್ಲಾ ಕರ್ಮಗಳ ನೆರವೇರಿಕೆಗೆ ಕಾರಣವಾಗುವಂತಹ 5 ಅಂಶಗಳನ್ನ ನನ್ನಿಂದ ತಿಳಿದುಕೋ. ಈಗ ಏನೆಲ್ಲ ಕರ್ಮಗಳು ಪೂರ್ಣವಾಗಿ ನೆರವೇರಬೇಕಲ್ಲ, ಅದಕ್ಕೆ 5 ಅಂಶ ಕಾರಣಗಳಿದೆ, ಅವುಗಳನ್ನ ನನ್ನಿಂದ ತಿಳಿದುಕೋ. ಸೊ ಇವು ವೇದಾಂತ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿವೆ. ನೋಡಿ, ಭಗವಂತನು ಕೂಡ ಅಲ್ಲಿ ಸ್ಪಷ್ಟತೆ ಕೊಡ್ತಾ ಇದ್ದಾರೆ. ಇವೆಲ್ಲಿದೆ ಅನ್ನೋದನ್ನು ಕೂಡ ತಿಳಿಸಿನೇ ಅರ್ಜುನನಿಗೆ ಹೇಳುವಂಥದ್ದು. ಕಂಟಿನ್ಯೂ ಮಾಡಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಚೆನ್ನಪ್ಪ ಪ್ರಭುಜಿ, ಕೃಷ್ಣ ಭಕ್ತಿ ಪ್ರಭುಜಿಗೆ ಆಯ್ತ್ರಿ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ. ಶ್ಲೋಕ 13. ಕೇಳಿಸ್ತಾ ಇಲ್ಲ ನೋಡಿ ಪ್ರಭುಜಿ ನಿಮ್ದು. ಪಂಚೈತಾನಿ. ಶ್ಲೋಕ 13. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ 2ನೇ ಚರಣ ಇನ್ನೊಮ್ಮೆ ಹೇಳಿ. ಕಾರಣಾನಿ ನಿಬೋಧ ಮೇ. ನಿಬೋಧ ಮೇ. ರೈಟ್. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ ಶ್ಲೋಕ 13. ಪಂಚೇತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 2ನೇ ಚರಣ 3ನೇ ಚರಣ ಹೇಳಿ ಪ್ರಭುಜಿ ಇನ್ನೊಮ್ಮೆ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಸಿದ್ಧಯೇ ಸರ್ವಕರ್ಮಣಾಂ. ನಿಬೋಧ ಮೇ. 2ನೇ ಚರಣ ನಿಬೋಧ ಮೇ. ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ. ಭೋ ಮಹಾಪ್ರಾಣ ಇಲ್ಲ ಅಲ್ಲಿ, ಭ ಮಹಾಪ್ರಾಣ ಇಲ್ಲ, ಧ ಮಹಾಪ್ರಾಣ ಇದೆ. ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ, ನಿಮ್ದು ಡಿಸ್ಟರ್ಬೆನ್ಸ್ ಇದೆ. ನಾನು ಯಾವ್ದನ್ನ ನಿಮಗೆ ಹೇಳಲಿಕ್ಕೆ ಹೇಳ್ತೀನೋ ಅದನ್ನ ಮಾತ್ರ ಕರೆಕ್ಷನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಉಳಿದಿದ್ದೆಲ್ಲ ಸರಿ ಇರುತ್ತೆ ನಿಮ್ದು. ನೆಕ್ಸ್ಟ್ ಹೇಳಿ. ಶ್ಲೋಕ 13. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸರಿಯಾಗಿತ್ತ ಮಾತಾಜಿ? ಆಯ್ತು ಮಾತಾಜಿ. ಹರೇ ಕೃಷ್ಣ. ದೀರ್ಘ ಇದೆಯಲ್ಲ ಮಹಾಬಾಹೋ, ಸ್ವಲ್ಪ ಎಳಿಬೇಕಷ್ಟೇ, ಮುಗಿದೆಲ್ಲ ಸರಿ ಇದೆ ನಿಮ್ದು. ಸಾಮಾನ್ಯವಾಗಿ ಅಷ್ಟು ಆಗತ್ತೆ ಮಾತಾಜಿ. ಈಗ ನಾವು ಹೇಳ್ತಾ ಇರ್ತೀವಲ್ಲ, ಒಂದೊಂದು ಬಿಟ್ಬಿಡ್ತೇವೆ ದೀರ್ಘ ಎಳಿಯೋದು. ಭಗವದ್ಗೀತೆ ಅಧ್ಯಾಯ 18ರ 14ನೇ ಶ್ಲೋಕ. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಇದ್ರ ಇನ್ನೊಮ್ಮೆ ಹೇಳ್ತೇನೆ. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ
पृथग्विधम् विविधाश्च पृथक् चेष्टाः दैवं चैवात्र पञ्चमम्. ಹರೇ ಕೃಷ್ಣ. ಇದ್ರ ಒಂದು ಉಚ್ಚಾರಣೆ ಅಧಿಷ್ಠಾನಂ. ಧ ನೋಡಿ ಮಹಾಪ್ರಾಣ ಇದೆ, ಅಧಿಷ್ಠಾ ಶ ಮೂರ್ಧನಿ ಶ ಇದೆ, ಮತ್ತೆ ದೊಡ್ಡ ಠ ಒತ್ತಿದೆ. ಸೊ ಹಾಗಾಗಿ ಮೂರ್ಧನಿ ಶ ಜೊತೆಗೆ ದೊಡ್ಡ ಠ ಉಚ್ಚಾರಣೆ ಬರೋ ಹಾಗೆ ನೀವು ನಾಲಿಗೆನ ಹೊಳಿಸ್ಬೇಕು. ಅಧಿಷ್ಠಾನಂ ಅಧಿಷ್ಠಾನಂ. ತಥಾ ಥ ಮಹಾಪ್ರಾಣ, ತಥಾ ಕರ್ತಾ ಕರಣಂ ಚ ಪೃಥಕ್ ಪೃಥಗ್ ಪೃಥಗ್ ಗ ವ್ಯಂಜನ ಇದೆ, ಪೃಥಗ್. ಓಕೆ, ಪೃಥಕ್ ವಿಧಂ. ಧ ಮತ್ತೆ ಮಹಾಪ್ರಾಣ, ವಿವಿಧಾಶ್ಚ. ಧ ಮಹಾಪ್ರಾಣ, ಶಕ್ಕೆ ಚವತ್ತು, ವಿವಿಧಾಶ್ಚ ಪೃಥಕ್. ಇಲ್ಲಿ ನೋಡಿ ಮತ್ತೆ ಪೃಥಕ್, ಅಲ್ಲಿ ಮೇಲೆ ಪೃಥಗ್ ಅಂತ ಬರುತ್ತೆ, ಇಲ್ಲಿ ಪೃಥಕ್ ಬರುತ್ತೆ. ಪೃಥಕ್ ವಿಧಂ, ಇಲ್ಲಿ ಗಕ್ಕೆ ವವತ್ತು ಬಂದಾಗ ಹೇಳ್ಬೇಕು ಎರಡನೇ ಚರಣದಲ್ಲಿ. ಪೃಥಕ್ ವಿಧಂ ಪೃಥಕ್ ವಿಧಂ, ಗಕ್ಕೆ ವವತ್ತು ಬಂದಾಗ ಹೇಳ್ಬೇಕು. ಇಲ್ಲಿ ಮೂರನೇ ಚರಣದಲ್ಲಿ ಪೃಥಕ್ ಚೇಷ್ಟಾಹ ಪೃಥಕ್ ಚೇಷ್ಟಾಹ, ಅಲ್ಲಿ ಗ್ಯಾಪ್ ಬಿಡ್ಬೇಡಿ. ಚಿಕೋಕೆ ಚವತ್ತು ಬಂದ ಹಾಗೆ ಹೇಳ್ಬೇಕು. ಪೃಥಕ್ 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 ಚೇಷ್ಟಾಹ. ಅಲ್ಲಿನೂ ಕೂಡ ಶ ಮೂರ್ಧನಿ ಶ. ದೈವಂ ಚೈವಾತ್ರ ಪಂಚಮಂ. ಮಂ ಮಂ ವ್ಯಂಜನದಲ್ಲಿ ಕೊನೆಗೆ ಮ, ಪಂಚಮಂ. ಒಂದು ಅರ್ಥ ತಿಳ್ಕೊಳ್ಳೋಣ. ಅಧಿಷ್ಠಾನಂ. ಅಧಿಷ್ಠಾನಂ ಅಂದ್ರೆ ಸ್ಥಳ. ಯಾವ ಸ್ಥಳ? ತಥಾಕರ್ತ ಅಂದ್ರೆ ಜೀವಿಯ ಸ್ಥಳ ಅಲ್ಲ, ದೇಹದ ಸ್ಥಳ ಅಂದ್ರೆ ಒಂದು ಜೀವಿ. ಕರ್ತ ಅಂದ್ರೆ ಯಾರು? ಜೀವಿ. ತಥಾ ಅಂದ್ರೆ ಹಾಗೆಯೇ. ಅಧಿಷ್ಠಾನಂ ಅಂದ್ರೆ ಜಾಗ. ಜೀವಿ ಎಲ್ಲಿ ಇರುತ್ತೆ? ದೇಹದಲ್ಲಿ ಅಲ್ಲ, ಅದಕ್ಕಾಗಿ ಅಧಿಷ್ಠಾನಂ ಅಂದ್ರೆ ಸ್ಥಳ ಅಥವಾ ಆಧಾರ ಅಂತ ಕರೀತಾರೆ. ಅಧಿಷ್ಠಾನಂ ಆಧಾರ ಅಂದ್ರೆ ಜೀವದ ಆಧಾರ ದೇಹ. ಹಾಗಾಗಿ ಅಧಿಷ್ಠಾನಂ ಅಂತ ಏನ್ ತಿಳ್ಕೊಬಹುದು ನಾವು? ದೇಹ ಅಂತ ತಿಳ್ಕೊಬಹುದು. ಅಧಿಷ್ಠಾನಂ ತಥಾ ಕರ್ತ. ಹಾಗಾಗಿ ಇಲ್ಲಿ ದೇಹವೇ ಮೊದಲನೇ ಕಾರಣ ಅಂತ ಹೇಳುತ್ತೆ ಅಧಿಷ್ಠಾನಂ. ಆಮೇಲೆ ಕರ್ತ ಅನ್ನುವಂಥದ್ದು ಎರಡನೆಯ ಕಾರಣ. ಜೀವನು, ನಾನು ಮಾಡುವವನು ಅಂತ ಏನ್ ಅನ್ಕೊಳ್ತಾನೋ ಕರ್ತ. ಕರ್ತ ಅಂದ್ರೆ ಮಾಡುವಂಥವನು. ಹಾಗಾಗಿ ಜೀವನು, ನಾನು ಮಾಡುವವನು ಎರಡನೇ ಕಾರಣ. ಅಧಿಷ್ಠಾನಂ ಅಂದ್ರೆ ದೇಹವೇ ಮೊದಲೇ ಕಾರಣ. ಕರ್ತ ಜೀವ, ನಾನು ಮಾಡುವವನು ಅದೇ ಎರಡನೆಯ ಕಾರಣ. ಕರಣಂ ಚ ಪೃಥಕ್ ವಿಧಂ. ಇದು ಕರಣಂ ಅಂದ್ರೆ ಇಂದ್ರಿಯಗಳು. ಪೃಥಕ್ ವಿಧಂ. ಪೃಥಕ್ ಅಂದ್ರೆ ಇಲ್ಲಿ ಹೇಳುವಂಥದ್ದು ವಿವಿಧ ಬಗೆಯ ಅಂತ ಹೇಳುತ್ತೆ. ಪೃಥಕ್ ವಿಧಂ ಅಂದ್ರೆ ಬೇರೆ ಬೇರೆ ಬಗೆಯದ್ದು ಅಂತ. ಏನಿದೆ ಬೇರೆ ಬೇರೆ ಬಗೆಯದು? ವಿವಿಧ ಇಂದ್ರಿಯಗಳು. ಕರಣಂ ಚ ಪೃಥಗ್, ವಿವಿಧ ಬಗೆಯ ಇಂದ್ರಿಯಗಳು. ಇದು ಮೂರನೆಯ ಕಾರಣ. ಈಗ ಹಿಂದೆ ಶ್ಲೋಕ ಏನ್ ಹೇಳಿತ್ತು? 13ನೇ ಶ್ಲೋಕ. ಪಂಚೈತಾನಿ ಪಂಚಯೇತಾನಿ ಕಾರಣಗಳಿವೆ. ಎದಕ್ಕೆ? ಸಿದ್ಧಿಗೆ. ಆ ಕಾರಣಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಭಗವಂತ ಹೇಳಿದ್ದಾನೆ. ಸೊ ಹಾಗಾಗಿ 5 ಕಾರಣಗಳನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಈ ವಿವಿಧ ಇಂದ್ರಿಯಗಳು ಮೂರನೇ ಕಾರಣ. ವಿವಿಧಾಶ್ಚ ಪೃಥಕ್ ಶ್ರೇಷ್ಠ ಪೃಥಕ್ ಚೇಷ್ಟಾಹ. ವಿವಿಧಾಶ್ಚ ಅಂದ್ರೆ ವಿವಿಧ ಪ್ರಯತ್ನಗಳು. ಚೇಷ್ಟಾಹ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಪ್ರಯತ್ನಗಳಿಗೆ ಚೇಷ್ಟಾಹ ಅಂತ ಕರೀತಾರೆ. ಈ ವಿವಿಧ ಪ್ರಯತ್ನಗಳು 4ನೇ ಕಾರಣ. ದೈವಂ ಚೈವಾತ್ರ ಪಂಚಮಂ. ದೈವಂ, ದೈವ ಅಂದ್ರೆ ಯಾರಿಲ್ಲಿ? ಪರಮಾತ್ಮನಿಗೆ ಹೇಳ್ತಾ ಇರುವಂತದ್ದು ದೈವಂ. ಪರಮೋತ್ತಮನಿಗೆ ಹೇಳ್ತಾ ಇರುವಂತದ್ದು. ಪರಮಾತ್ಮನ ಅನುಮತಿ, ಅದೇ ದೈವ ಅನುಮತಿ ಅಂತ ಕರೀತಾರೆ. ಅದು ಪಂಚಮಂ. ಪಂಚ ಅಂದ್ರೆ 5, 5ನೆಯ ಕಾರಣ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಇದು ಶ್ಲೋಕ ಅಂತಂದ್ರೆ, ಯಾವುದೇ ಕರ್ಮದ ನೆರವೇರಿಕೆಗೆ 5 ಕಾರಣಗಳಿವೆ. ಯಾವ್ದು ಅಂದ್ರೆ ಮೊದಲನೇದು ದೇಹ. ಆ ದೇಹಕ್ಕೆ ಏನಂತ ಕರೀತಾರೆ? ಅಧಿಷ್ಠಾನಂ, ಕರ್ಮಸ್ಥಳ ಅಂತ ಕರೀತಾರೆ. ಕರ್ತನಾದ ಜೀವಿ, ಆತ್ಮಕ್ಕೆ ಕರ್ತ ಅಂತ ಕರೀತಾರೆ. ಆಮೇಲೆ ಮೂರನೇದು ವಿವಿಧ ಬಗೆಯ ಇಂದ್ರಿಯಗಳು. ನಮ್ಮ ದೇಹದಲ್ಲಿ ಯಾವೆಲ್ಲ ಇಂದ್ರಿಯಗಳಿದೆಯೋ ಇದಕ್ಕೆ 3ನೇ ಕಾರಣ. ಯಾವ್ಯಾವನ್ನೆಲ್ಲ ನಾವು ಪ್ರಯತ್ನ ಮಾಡ್ತೀವಲ್ಲ, ವಿವಿಧ ಪ್ರಯತ್ನಗಳು. ಅಂದ್ರೆ ನಾಲ್ಗೆಯಿಂದ ತಿನ್ನೋದಕ್ಕಾಗಿರ್ಬೋದು, ಕಣ್ಣಿಂದ ನೋಡ್ಲಿಕ್ಕಾಗಿರ್ಬಹುದು, ಕೈಯಿಂದ ಕೆಲಸ ಮಾಡ್ಲಿಕ್ಕಾಗಿರ್ಬಹುದು. ಇವೆಲ್ಲ ನಮ್ಮ ಇಂದ್ರಿಯಗಳಿಂದ ಮಾಡುವಂತಹ ವಿವಿಧ ಪ್ರಯತ್ನಗಳು. ಈ ವಿವಿಧ ಪ್ರಯತ್ನಗಳು 4ನೇದ್ದು.
ಐದನೆಯದ್ದಾಗಿ ಪರಮಾತ್ಮನ ದೈವಿಕ ಅನುಮತಿ. ಸೊ ಇದೆಲ್ಲ ಮಾಡ್ಬೇಕು ಅಂದ್ರೆ ಯಾರ ಅನುಮತಿ ಬೇಕು? ಭಗವಂತನ ಅನುಮತಿ ಬೇಕು. ಸೊ ಇದು ಐದನೆಯದ್ದು ಅಂತ. ಸೊ ಒಬ್ಬ ವ್ಯಕ್ತಿ ಯಾವೆಲ್ಲಾ ಪ್ರಕಾರದ ಕರ್ಮಗಳನ್ನ ಸಿದ್ಧಿ ಮಾಡ್ತಾನೋ ಅದಕ್ಕೆ 5 ಕಾರಣಗಳಿದೆ. ಆ 5 ಕಾರಣಗಳು ಇವೆ ಅಂತ, ಇವೆಲ್ಲವೂ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ, ಗೀತಾ ಕೊಡಕಲ್ ಮಾತಾಜಿ, ಹರಿಣಿ ಕಕ್ಕೇಲ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಅಧಿಷ್ಠಾನಂ ತಥಾ ಕರ್ತಾ ಕಾರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಹಾಪ್ರಾಣ ನೋಡಿ ತಥಾ. ತಥಾ ಕರ್ತ. ಮತ್ತೆ ಇಲ್ಲಿ 2ನೇ ಲೈನ್ ಅಲ್ಲಿ ಪೃಥಕ್ ವಿಧಂ ಗ ವ್ಯಂಜನ ಇದ್ದಾಗ ಮುಂದಿನ ಪದವನ್ನ ಕೂಡಿಸ್ಬೇಕು. ಅದ್ರ ಜೊತೆಗೆ ಅಲ್ಲಿ ಗ್ಯಾಪ್ ತೋರಿಸಿದ್ದಾರೆ, ಬಟ್ ಕೂಡಿ ಹೇಳ್ಬೇಕು. ಪೃಥಕ್ ವಿಧಂ ಇಲ್ಲ, ಗ ಗ್ಯಾಪ್ ಕೊಡ್ತಾ ಇದ್ರೆ ನೀವು. ಪೃಥಕ್ ವಿಧಂ ಸರಿ ಬಂತು. ನೆಕ್ಸ್ಟ್ ಲೈನು ಹಾಗೆ 3ನೇ ಚರಣದಲ್ಲಿ ಪೃಥಕ್ ಚೇಷ್ಟಾಃ. ವಿವಿಧಾಶ್ಚ ಪೃಥಕ್ ಚೇಷ್ಟಾಃ. ಸರಿ ಬಂತು. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಶ್ಲೋಕ 14. ಅಧಿಷ್ಠಾನಂ ತಥಾ ಕರ್ತಾ ಕಾರಣಂ ಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಫಸ್ಟ್ ಶಬ್ದ ಹೇಳಿ. ಫಸ್ಟ್ ಶಬ್ದ ಹೇಳಿ. ಫಸ್ಟ್ ಚರಣ ಅಧಿಷ್ಠಾನಂ. ಅಧಿಷ್ಠಾನಂ. ನೆಕ್ಸ್ಟ್ ಹೇಳಿ. ಸರಿ ಆಯ್ತಾ ಮಾತಾಜಿ? ಸರಿ ಹೋಯ್ತು. ಸ್ವಲ್ಪ ಮಹಾಪ್ರಾಣಗಳನ್ನ ಉಚ್ಚರಿಸಲಿಕ್ಕೆ ಪ್ರಯತ್ನ ಮಾಡಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಸರಿ ಹೋಯ್ತಾ ಮಾತಾಜಿ? ಇದು ಹೇಳಿದ್ನಲ್ಲ ಇವಾಗ್ಲೇ ಮಾತಾಜಿ, ಗೀತಾ ಮಾತಾಜಿಗೆ. ಪೃಥಕ್ ಚೇಷ್ಟಾಃ. ಇದು ಸರಿ ಇದೆ ಮಾತಾಜಿ. ಸರಿ, ಧನ್ಯವಾದ. ಆಯ್ತಾ? ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 15ನೇ ಶ್ಲೋಕ. ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಇನ್ನೊಮ್ಮೆ ಹೇಳ್ತಾನೆ ಶ್ಲೋಕ. ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಇದರ ಒಂದು ಉಚ್ಚಾರಣೆ. ಶರೀರವಾಂಗ್ಮನೋಭಿರ್ಯತ್. ಇದನ್ನ ಬಿಡಿಸಿದಾಗ 4 ಪದಗಳಾಗುತ್ತೆ. ಶರೀರ, ವಾಕ್, ಮನೋಭಿ, ಯತ್ ಅಂತ ಹೇಳಿ. ಸೊ ಹಾಗಾಗಿ ನೀವು ಕೂಡಿನೇ ಹೇಳ್ಬೇಕು ಇದನ್ನ. ಶರೀರ ವಾಂಗ್ ಮನೋಭಿರ್ಯತ್. ನೋಡಿ, ವಾ ದೀರ್ಘ ಇದೆ. ರಗೆ ದೀರ್ಘ ಇದೆ. ಶರೀರ ವಾಂಗ್ ಕ್ಕೆ ಮ ಒತ್ತಿದೆ. ವಾಂಗ್ ಮ ಕೇಳಿಸ್ಬೇಕು. ವಾಂಗ್ ನೋ ದೀರ್ಘ ಇದೆ. ನೋ ಭಿರ್ಯತ್. ಭೀ ಮಹಾಪ್ರಾಣ ಇದೆ. ನೋ ಭಿರ್ಯತ್. ಶರೀರ ವಾಂಗ್ ಮನೋಭಿರ್ಯತ್. ಓಕೆ, ವ್ಯಂಜನ. ಇವು 4 ಜಾಗದಲ್ಲಿ ಈಗ ಸ್ವಲ್ಪ ಏನಿದೆಯಲ್ಲ ಗಮನಿಸಿದಾಗ ಒಂಥರ ಏನಾಗುತ್ತೆ, ನಾವು ಎಚ್ಚರದಿಂದ ಪ್ರಜ್ಞೆಯಿಂದ ನಾವು ಉಚ್ಚಾರಣೆಯನ್ನ ಮಾಡಿದಾಗತ್ತೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ನಾವು ಓದ್ಬಿಡೋದಾಗತ್ತೆ. ಹಾಗೆ ಮಾಡ್ಬೇಡಿ. ಎಲ್ಲಿ ದೀರ್ಘ ಇದೆಯೋ ಅಲ್ಲಿ ಎಳೆಯೋದು, ಎಲ್ಲಿ ಒತ್ತಕ್ಷರನ ಒತ್ತಿ ಹೇಳೋದು, ಅದನ್ನ ಗಮನಿಸಿ ನೋಡಿ ಹೇಳಿ. ಕರ್ಮ ಪ್ರಾರಭತೆ. ಪ್ರಾರಭತೆ ಭ ಇದಿದೆ. ಮಹಾಪ್ರಾಣ ತೇ ದೀರ್ಘ. ಪ್ರಾರಭತೆ ನರಹ. ನರಹ ಎಳಿಬೇಡಿ. ನರಹ. ನ್ಯಾಯಂ.
ನ್ಯಾ ಯಾ ಕೇಳಿಸ್ಬೇಕು. ನ್ಯಾ ಯ ನ್ಯಾ ಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಸರಿ, ಇದೊಂದು ಅರ್ಥನ ತಿಳ್ಕೊಳ್ಳೋಣ. ಶರೀರ ವಾಂಗ್ ಮನೋಭಿರ್ಯತ್, ಶರೀರ ವಾಕ್ ಮನೋಭಿಃ ಯತ್ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ಅದ ಏನ್ ಅರ್ಥ ಕೊಡುತ್ತೆ ಮೊದಲೇ ಚರಣ ಅಂದ್ರೆ, ಶರೀರ ಅಂದ್ರೆ ದೇಹ, ವಾಕ್ ಅಂದ್ರೆ ಇಲ್ಲಿ ವಾಣಿಗೆ ಹೇಳ್ತಾ ಇರುವಂತದ್ದು ಅಥವಾ ಮಾತಿಗೆ ಹೇಳ್ತಾರೆ, ವಾಣಿ ಮಾತು. ಮನೋಭಿಃ ಅಂದ್ರೆ ಮನಸ್ಸಿನಿಂದ. ಯತ್ ಕರ್ಮ ಯಾವ ಕರ್ಮವನ್ನ ಪ್ರಾರಭತೆ ನರಃ, ದೇಹ ಮಾತು ಮನಸ್ಸಿನದ ಯಾವ ಕರ್ಮವನ್ನ ಪ್ರಾರಭತೆ ಅಂದ್ರೆ ಪ್ರಾರಂಭಿಸುತ್ತಾರೆ. ಯಾರು ಪ್ರಾರಂಭಿಸುತ್ತಾರೆ? ನರಃ, ನರೈಹಿ ಅಂತ ಕರೀತಾರೆ. ನರಃ ಅಂದ್ರೆ ಯಾರು? ಮಾನವರು. ಮೂರನೇ ಚರಣ, ನ್ಯಾಯಂ ವಾ ವಿಪರೀತಂ ವಾ. ನ್ಯಾಯಂ ವಾ ಅಂದ್ರೆ ನ್ಯಾಯಂ ಅಂತ ನಾವು ಇದಕ್ಕೆ ಹೇಳ್ತೇವೆ, ನ್ಯಾಯವಾದದ್ದಕ್ಕೆ ಹೇಳ್ತೇವೆ. ನ್ಯಾಯ ಹೇಗಿರುತ್ತೆ? ಯಾವಾಗ್ಲೂ ಕೂಡ ಸರಿಯಾಗಿರುತ್ತೆ. ಹಾಗಾಗಿ ಸರಿಯಾದ ವಾ ಅಂದ್ರೆ ಅಥವಾ ವಿಪರೀತಂ ವಾ. ವಿಪರೀತಂ ಇದಕ್ಕೆ ವಿರುದ್ಧವಾದದ್ದು. ಈಗ ಸರಿಯಾಗಿರುವುದಕ್ಕೆ ವಿರುದ್ಧವಾದದ್ದೇನು? ತಪ್ಪಾಗಿರುವಂಥದ್ದು ಅಲ್ಲ. ವಿಪರೀತಂ ವಾ ತಪ್ಪಾದ ಅಥವಾ ಅನ್ಯಾಯವಾದ, ಇದನ್ನು ಕೂಡ ಹೇಳ್ಬೋದು. ವಾ ಪಂಚೈತೆ ತಸ್ಯ ಹೇತವಃ. ಪಂಚಯೇತೆ ಅಂತ ಕರೀತಾರೆ. ಪಂಚಯೇತೆ ಈ 5 ತಸ್ಯ ಹೇತವಃ, ಅದರ ತಸ್ಯ ಅಂದ್ರೆ ಅದರ ಕಾರಣಗಳು ಅಂತ ಇಲ್ಲಿ ಹೇಳ್ತಾರೆ. ಸೊ ಹಿಂದಿನ ಒಂದು ಶ್ಲೋಕದಲ್ಲಿ 5 ಕರ್ಮದ ಸಿದ್ಧ ಕಾರಣಗಳನ್ನ ಭಗವಂತ ತಿಳಿಸಿದ್ರು. ಅದಕ್ಕೆ ಕುರಿತಾಗಿ ಮತ್ತೆ ಇಲ್ಲಿ ಈ 5 ಕರ್ಮಕ್ಕೆ ಯಾವ 5 ಅಂಶಗಳು ಕಾರಣ ಅನ್ನೋದನ್ನ ಇಲ್ಲಿ ಮತ್ತೆ ಭಗವಂತ ತಿಳಿಸ್ತಾರೆ. ಈ ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಈ ಶ್ಲೋಕ ಅಂದ್ರೆ, ಮಾನವರು ದೇಹ ಮಾತು ಮನಸ್ಸಿನಿಂದ ಮಾಡುವ ಯಾವುದೇ ಕರ್ಮ ಅದು ಸರಿಯಾದದಾಗಿರಲಿ ಅಥವಾ ತಪ್ಪಾದದಾಗಿರ್ಲಿ, ಅಂದ್ರೆ ಅದು ನ್ಯಾಯಯುತವಾಗಿರ್ಲಿ ಅಥವಾ ಅನ್ಯಾಯಯುತವಾಗಿರ್ಲಿ, ಅದರ ಹಿಂದೆ ಈ 5 ಕಾರಣಗಳೇ ಕಾರ್ಯನಿರ್ವಹಿಸ್ತವೆ ಅಂತ ಹೇಳ್ತಾರೆ. ಈಗ ಕಾಯ ವಾಚ ಮನಸ ಅಂತ ಹೇಳ್ತೇವೆ. ಮನಸ್ಸು ಮತ್ತೆ ಮಾತಿನಿಂದ ನಾವ್ ಏನೇ ಕರ್ಮ ಮಾಡ್ತೀವಿ ನೋಡಿ, ಮನಸ್ಸೊಳಗೆ ಬೈಕೊಳ್ತೇವೆ, ಮಾತಿನಲ್ಲಿ ಕೆಲವ್ರು ಬೈತಾರೆ, ದೈಹಿಕವಾಗಿ ದಂಡಿಸ್ತೇವೆ. ಕೆಲವೊಮ್ಮೆ ಇದೆಲ್ಲ ತಪ್ಪು, ಅನ್ಯಾಯ. ಇನ್ನ ಕೆಲವೊಂದು ಏನಿರುತ್ತೆ ಸರಿಯಾಗಿರುತ್ತೆ, ಒಳ್ಳೇದನ್ನ ಬಯಸ್ತೇವೆ, ಮನಸ್ಸಿನಲ್ಲಿನೂ ಮಾತಿನಲ್ಲಿನೂ ಒಳ್ಳೇದಾಗಿರುತ್ತೆ. ದೈಹಿಕವಾಗಿ ನಾವು ಒಳ್ಳೆ ಅಭಿನಂದನೆಗಳನ್ನ ಅವ್ರು ತಿಳಿಸ್ತೇವೆ. ಸೊ ಇದು ನ್ಯಾಯಯುತವಾಗಿರುವಂಥದ್ದು. ಸೊ ಈ ನ್ಯಾಯನೇ ಇರ್ಲಿ ಅನ್ಯಾಯ ಇರ್ಲಿ, ಇದಕ್ಕೇನು ಕಾರಣ? ಈ 5 ವಿಷಯಗಳೇ ಕಾರಣ. ಯಾವ್ದದು 5 ವಿಷಯ? ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತದ್ದು ದೇಹ, ಕರ್ತ, ವಿವಿಧ ಇಂದ್ರಿಯಗಳು ಮತ್ತೆ ವಿವಿಧ ಪ್ರಯತ್ನಗಳು, ಮತ್ತೆ ಕಟ್ಟ ಕಡೆಗೆ ಅದಕ್ಕೆ ಅನುಮತಿ ಕೊಡುವಂತ ಪರಮಾತ್ಮ. ಸೊ ಇವು 5 ಕಾರಣವಾದಂತ ಅಂಶಗಳು. ಈ 5 ಕಾರಣಗಳೇ ಕಾರ್ಯನಿರ್ವಹಿಸ್ತವೆ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಆಮೇಲೆ ಕುಲಕರ್ಣಿ ಪ್ರಭುಜಿ, ರಾಜೇಶ್ವರಿ ಮಾತಾಜಿ, ರವಿ ಪ್ರಭುಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಹೇಳಿ. ಹೇಳಿ ರವಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶರೀರ ವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಹರೇ ಕೃಷ್ಣ ಮಾತಾಜಿ. 2ನೇ ಚರಣ ಹೇಳಿ ಪ್ರಭುಜಿ ಇನ್ನೊಮ್ಮೆ. ಕರ್ಮ ಪ್ರಾರಭತೆ ನರಃ. ಭ ದೊಡ್ಡ ಭ ಬರುತ್ತೆ, ಒಂದ್ ಮಹಾಪ್ರಾಣ ಗಮನಿಸಿ. ಕರ್ಮ ಪ್ರಾರಭತೆ ನರಃ. ಅಲ್ಲಿ ಮಹಾಪ್ರಾಣ ಉಚ್ಚಾರಣೆ ನಿಮ್ಗೆ ಅದೊಂದು ಆಗ್ತಾ ಇಲ್ಲ, ಉಳಿದಿದ್ದೆಲ್ಲ ಸರಿ ಇದೆ ನಿಮ್ದು. ಅದೊಂದು ಗಮನಿಸಿ ಮಹಾಪ್ರಾಣ ಪ್ರಾಕ್ಟೀಸ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕರ್ಮ ಪ್ರಾರಂಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. 2ನೇ ಚರಣ ಕೇಳಿಸ್ತು ಪ್ರಭುಜಿ, ಬಟ್ ಬಹಳ ಗಡಿಬಿಡಿ ಆಯ್ತು ನಿಮ್ದು. 2ನೇ ಚರಣ ಹೇಳಿ, ಫಸ್ಟ್ ಸೆಕೆಂಡ್ 2 ಚರಣ ಹೇಳಿ.
ಶರೀರವಾತ್ಮನೋ ಭೀರ್ಯತ್ ಕರ್ಮ ಪ್ರಾರಭತೆ ನರಃ. ಸರಿ. ಮಹಾಪ್ರಾಣವನ್ನ ಗಮನಿಸಿ, ಉಳಿದು ಸರಿ ಆಯ್ತು. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಶರೀರ ವಾಗ್ಮನೋ ವೀರ್ಯತ್ ವಾಂಗ್ಮ 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 ಶರೀರ ವಾಂಗ್ಮನೋ ವೀರ್ಯತೆ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಶ್ಚೈತೆ ತಸ್ಯ ಹೇತವಃ. ಮಾತಾಜಿ ಇನ್ನೊಮ್ಮೆ ಹೇಳಿ ಇದನ್ನ. ಫಸ್ಟ್ ಚರಣ ಲಾಸ್ಟ್ ಚರಣ ಹೇಳಿ ಇನ್ನೊಮ್ಮೆ. ಶರೀರ ವಾಂಗ್ಮನೋಭಿರ್ಯತ್. ಯತ್ ಎಳಿಬೇಡಿ. ಶರೀರ ವಾಂಗ್ಮನೋಭಿರ್ಯತ್. ಶರೀರ ವಾಂಗ್ಮನೋಭಿರ್ಯತ್. ಯತ್ ಯತ್ ಕೊನೆಗೆ ಅನ್ನಂಗಿಲ್ಲ. ಯತ್ ಸ್ಟಾಪ್ ಮಾಡ್ಬಿಡ್ಬೇಕು. ಯತ್ ಶರೀರ ವಾಂಗ್ಮನೋಭಿರ್ಯತ್ ಪಂಚೈತೆ ತಸ್ಯ ಹೇತವಃ. ಪಂಚೈತೆ ಪಂಚೈತೆ. ಸರಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಕೂಡ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 16ನೇ ಶ್ಲೋಕ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ದುರ್ಮತಿಃ ಅಲ್ಲಿ ಎಳಿಬೇಡಿ. ನಾನು ಎಳೆದೆ, ಎಳಿಬಾರ್ದು. ದುರ್ಮತಿಃ. ಇನ್ನೊಮ್ಮೆ ನೋಡೋಣ ಈ ಶ್ಲೋಕ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಇದರ ಒಂದು ಉಚ್ಚಾರಣೆ ತಿಳ್ಕೊಳ್ಳೋಣ. ತತ್ರೈವಂ ಸತಿ ಕರ್ತಾರಂ. ತತ್ರೈ ತಕ್ಕೆ 50 ಕೂಡಿದೆ. ತತ್ರೈ ಐ ಕೇಳಿಸ್ಬೇಕು. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾತ್. ಪಶ್ಯ ಕೇಳಿಸ್ಬೇಕು. ಪಶ್ಯತ್ಯ ಕೃತ ಬುದ್ಧಿತ್ವಾತ್. ಇದನ್ನ ಬಿಡಿಸಿದಾಗ ಪಶ್ಯತಿ ಅಕೃತ ಬುದ್ಧಿತ್ವಾತ್ ಅಂತ ಹೇಳಿ 3 ಪದಗಳಾಗುತ್ತೆ. ಪಶ್ಯತಿ ಅಕೃತ ಬುದ್ಧಿತ್ವಾತ್. ಬಟ್ ಕೂಡಿ ಹೇಳಿ. ಪಶ್ಯತ್ಯ ಕೃತ ಬುದ್ಧಿತ್ವಾತ್. ಒಂದ್ ವೇಳೆ ನಿಮ್ಗೆ ಅದು ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪಶ್ಯತ್ಯ ಕೃತ ಒಂದು ಪದ ಮಾಡಿ, ಬುದ್ಧಿತ್ವಾತ್ 2ನೇ ಪದ ಮಾಡಿ. ಪಶ್ಯತ್ಯ ಕೃತ ಬುದ್ಧಿತ್ವಾತ್. ಹೇಳಲಿಕ್ಕೆ ಬರ್ದೇ ಇರೋರು ಮಾತ್ರ. ಯಾರ್ಗ್ ಹೇಳಲಿಕ್ಕೆ ಬರುತ್ತೋ ಅವ್ರು ಗ್ಯಾಪ್ ಬಿಡ್ಬೇಡಿ ಅಲ್ಲಿ. ಗ್ಯಾಪ್ ಬಿಟ್ರೆ ಮತ್ತೆ ತಪ್ಪಾಗತ್ತೆ ಅದು. ಯಾರಿಗೆ ಬಿಡಿಸ್ಲಿಕ್ಕೆ ಇದು ಕೂಡಿ ಹೇಳಲಿಕ್ಕೆ ಬರೋದಿಲ್ಲ ಅವ್ರು ಮಾತ್ರ ಅದನ್ನ ಪ್ರಯತ್ನಿಸಿ. ಮತ್ತೆ ನಿಮ್ಗೆ ಬಂದ ಮೇಲೆ ಮತ್ತೆ ಕೂಡಿ ಹೇಳ್ಬೇಕು. ಯಾರು ಸಪರೇಟ್ ಮಾಡ್ತಾರಲ್ಲ ಶಬ್ದ ಅವರು. ನ ಸ ಪಶ್ಯತಿ ದುರ್ಮತಿ. ಇಲ್ಲಿ ನೋಡಿ, ಪಶ್ಯತ್ಯ ಕೃತಕಕ್ಕೆ ಒಟ್ಟು ಸುಳಿದೆ. ತ ಬುದ್ಧಿ ಧಕ್ಕೆ ಮತ್ತೆ ಮಹಾಪ್ರಾಣ ಒತ್ತಿದೆ. ತ್ವಾತ್ ತ ವ್ಯಂಜನ ಇದೆ. ನ ಸ ಪಶ್ಯತಿ ದುರ್ಮತಿ. ಸರಿ, ಅರ್ಥ ತಿಳ್ಕೊಳ್ಳೋಣ. ತತ್ರೈವಂ ಸತಿ ಕರ್ತಾರಂ. ತತ್ರ ಏವಂ ಸತಿ. ತತ್ರ ಏವಂ ಅಂದ್ರೆ ಇಂತಹ ಸ್ಥಿತಿಯಲ್ಲಿ ಸತಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಏನು ಸ್ಥಿತಿ ಇರುತ್ತಲ್ಲ ಅದಕ್ಕೆ ಸತಿ ಅಂತ ಕರೀತಾರೆ. ಇದ್ದಂತಹ ಸ್ಥಿತಿ, ಇದ್ದದ್ದು ಅಂತ. ಇಂತಹ ಸ್ಥಿತಿಯಲ್ಲಿ ಕರ್ತಾರಂ. ಕರ್ತಾರಂ ಅಂದ್ರೆ ಕರ್ತನನ್ನಾಗಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಕರ್ತನನ್ನಾಗಿ. ಆತ್ಮಾನಾಂ ತನ್ನನ್ನೇ ಅಂದ್ರೆ ನಾನೇ ಮಾಡುವವನು ಅಂತ ತಿಳ್ಕೊಳ್ತಾನೆ ಅಂತ ಈ ತರ ಹೇಳ್ತಾ ಇರುವಂತದ್ದಲ್ಲಿ. ಕರ್ತಾರಂ ಆತ್ಮಾನಂ ಕೇವಲಂ ಪಶ್ಯತಿ ಅಂತ ಈ ತರ ಬರುತ್ತೆ. ಪಶ್ಯತ್ಯ ಕೃತ ಬುದ್ಧಿತ್ವಾತ್. ಯಹ್ ಪಶ್ಯತಿ ಅಂತ ಕರೀತಾರೆ. ಯಹ್ ಪಶ್ಯತಿ ಯಾರ್ ನೋಡ್ತಾನೋ. ಅಕೃತ ಬುದ್ಧಿತ್ವಾತ್ ಅಶುದ್ಧ ಬುದ್ಧಿಯಿಂದ ಅಂತ. ಅಕೃತ ಅಂದ್ರೆ ಈ ಒಂದು ಅಶುದ್ಧ ಬುದ್ಧಿ ಅಥವಾ ಒಂದು ಮಂದ ಬುದ್ಧಿಗೆ ಹೇಳ್ತಾ ಇರುವಂತದ್ದು, ಮೂರ್ಖ ಬುದ್ಧಿಗೆ ಹೇಳ್ತಾ ಇರುವಂತದ್ದು ಅಕೃತ ಬುದ್ಧಿತ್ವಾತ್. ನ ಸಹ ಪಶ್ಯತೆ ಅವನು ನಿಜವಾಗಿ ಕಾಣೋದಿಲ್ಲ. ನ ಸ ಪಶ್ಯತೆ ಕಾಣೋದಿಲ್ಲ.
ಪಶ್ಚಾತ್ಯನ ಕಾಣಿಸೋದು, ನ ಸ ಅಂದ್ರೆ ಕಾಣೋದಿಲ್ಲ ಅಂತ. ದುರ್ಮತಿಹಿ ದುರ್ಬುದ್ಧಿಯವನು, ಮೂರ್ಖನು ಅಂತ ಹೇಳ್ತಾ ಇರುವಂತದ್ದು. ಏನ್ ಅರ್ಥ ಕೊಡುತ್ತೆ ಒಟ್ಟಾರೆ ಅಂತಂದ್ರೆ, ಈ ತರ ನಾವು ಬೇರೆ ಬೇರೆ ಕೇಳಿದಾಗ ಸೆಂಟೆನ್ಸ್ ಅಷ್ಟು ಇದಾಗಲ್ಲ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ, ಈ 5 ಕಾರಣಗಳನ್ನ ಅರಿಯದೆ, ಈಗಾಗ್ಲೇ 14ನೇ ಶ್ಲೋಕದಲ್ಲಿ ಏನ್ ಹೇಳಿದ್ನಲ್ಲ ಭಗವಂತ 5 ಕಾರಣಗಳನ್ನ, ಈ 5 ಕಾರಣಗಳನ್ನ ಅರಿಯದೆ ಕೆಲವರು ತಾನೇ ಮಾಡುವವನು ನಾನೇ ಕರ್ತನೆಂದು ಭಾವಿಸುವವನು ದುರ್ಬುದ್ಧಿಯವನಾಗಿರ್ತಾನೆ. ಎಲ್ಲ ನಾನೇ ಮಾಡ್ತೇನೆ, ಎಲ್ಲಿಂದ ನನ್ನಿಂದಾನೇ ಆಗ್ತಾ ಇದೆ. ಒಳ್ಳೇದೇ ಆಗ್ಲಿ ಕೆಟ್ಟದ್ದೇ ಆಗ್ಲಿ, ಕೆಟ್ಟದಾದ್ರೂ ಕೂಡ ಅಯ್ಯೋ ನನ್ನಿಂದ ಹಿಂಗಾಯ್ತಲ್ಲ ಅಂತ ಹೇಳಿ ಅನ್ಕೊಳ್ತಾ ಇರುವಂತದ್ದು, ಅಥವಾ ಒಳ್ಳೇದಾಯ್ತು ಅಂದ್ರೆ ಎಲ್ಲ ನನ್ನಿಂದಾನೇ ಆಗಿರುವಂತದ್ದು ಅಂತ ಹೇಳ್ಕೊಳ್ಳುವಂಥದ್ದು. ಸೊ ಅವನೇನ್ ತಿಳ್ಕೊಳ್ತಾನೆ, ನಾನೇ ಕರ್ತನೆಂದು ಭಾವಿಸ್ತಾನೆ. ಸೊ ಅಂತವನು ದುರ್ಬುದ್ಧಿಯವನಾಗಿರ್ತಾನೆ. ಸೊ ಅವನು ಏನು ನಿಜವಾಗಿ ಯಾರದಕ್ಕೆ ಕಾರಣ ಅನ್ನೋದು ಅವನಿಗೆ ತಿಳಿಯೋದಿಲ್ಲ. ನ ಪಶ್ಯತಿ ನ ಸ ಪಶ್ಯತಿ ದುರ್ಮತಿಹಿ. ಸೊ ಅಂತ ಮೂರ್ಖ ವಾಸ್ತವತೆಯನ್ನ ತಿಳಿಯೋದಿಲ್ಲ ಅಥವಾ ಕಾಣೋದಿಲ್ಲ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ವಿನೋದ್ ಬಿರದರ್ ಪ್ರಭುಜಿ, ಲಕ್ಷ್ಮೀ ಬಿ ಮಾತಾಜಿ, ಲಕ್ಷ್ಮೀ ಪಿ ಎಂ ಮಾತಾಜಿ, ಹರೇ ಕೃಷ್ಣ. ಹರೇ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಧನ್ಯವಾದಗಳು. ಸರಿ, ಹರೇ ಕೃಷ್ಣ. ಆಯ್ತು ಮಾತಾಜಿ. ಆಯ್ತು. ಮುಂದೆ ಶ್ಲೋಕ ಕೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 17ನೇ ಶ್ಲೋಕ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತೆ ನ ನಿಬಧ್ಯತೆ ನಮ್ಮ ಹೇಳ್ತಾರೆ ನೋಡಿದ್ರು ಶ್ಲೋಕ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತೆ ನ ನಿಬಧ್ಯತೆ. ಇದರೊಂದು ಉಚ್ಚಾರಣೆ. ಯಸ್ಯ ಯ ಕೇಳಿಸ್ಬೇಕು ಕೊನೆಗೆ. ಯಸ್ಯ ನಾಹಂಕೃತೋ, ನಾ ಹೇಳಿ ದೀರ್ಘ ಇದೆ. ಹಂಕೃತೋ, ಹಂಗ್ ನೋಡಿ ಕಕಗಂಗ ಆದ್ಮೇಲೆ ಅನುಸ್ವಾರ ಇದೆಯಲ್ಲ, ಮುಂದೆ ಶಬ್ದ ಏನಿದೆ ಕ ಇದೆ. ಕಕ್ಕೆ ಏನ್ ಬಂತು, ಕಕಗಂಗ ಬಂದಿದೆ. ಹಾಗಾಗಿ ಂಗ ಅನುಸ್ವಾರ ಬರ್ಬೇಕಲ್ಲಿ. ಹಂಕೃತೋ, ನಾಹಂಕೃತೋ ನೋಡಿ. ಹನ್ಕೃತೋ ಅಂತ ಹೇಳಿದ್ರೆ ತಪ್ಪು. ನಾಹಂಕೃತೋ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅದು ಉಚ್ಚಾರಣೆ. ಬಟ್ ಕೆಲವೊಂದು ಕಡೆಗೆ ಮಾತ್ರ ಫೋಕಸ್ ಮಾಡ್ಬೇಕು ನಾವು, ರೂಢಿ ಆಗ್ಬಿಟ್ಟಿದೆ ನಮ್ಗೆ. ಸಂಸಾರ ಅಂತ ಹೇಳ್ತೇವೆ, ಅಲ್ಲಿ ತಪ್ಪು. ಇಲ್ಲಿ ಬಟ್ ತಾನೇ ಬಂದ್ಬಿಡುತ್ತೆ ನಮ್ಗೆ. ಆದ್ರೂ ಕೂಡ ಗಮನಿಸಿ ಯಾಕೆ ಅಲ್ಲಿ ಬದಲಾವಣೆಗಳಾಗತ್ತೆ ಅನ್ನೋದನ್ನ ಗಮನಿಸ್ತಾ ಹೋದಾಗೆ ನಮ್ಗೆ ಎಲ್ಲೆಲ್ಲಿ ಏನೇನ್ ಚೇಂಜ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ನಾಹಂಕೃತೋ ಭಾವೋ, ಭ ದೊಡ್ಡ ಮಹಾಪ್ರಾಣ ಇದೆ, ಭಾವೋ. ಬುದ್ಧಿರ್ಯಸ್ಯ, ಮತ್ತೆ ದಕ್ಕೆ ಮಹಾಪ್ರಾಣ, ಬುದ್ಧಿರ್ಯಸ್ಯ ನ ಲಿಪ್ಯತೆ ದೀರ್ಘ ಇದೆ. ಹತ್ವಾಪಿ ನೋಡಿ, ಹತ್ವಾ ತಕ್ಕೆ ಬೊವತ್ತು ಮತ್ತೆ ಜೊತೆಗೆ ಅಲ್ಲಿ ಅವಗ್ರಹ ಇದೆ. ಅದನ್ನ ಬಿಡಿಸಿದಾಗ ಹತ್ವಾಪಿ ಏನಾಗತ್ತೆ, ಹತ್ವಾ ಅಪಿ ಅಂತ. ಹತ್ವಾಪಿ ಸ ಇಮಾನ್ ಲೋಕಾನ್, ವ್ಯಂಜನ ಇದೆ ನಕ್ಕೆ. ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ ಧ ಮಾತ್ರ ಮಹಾಪ್ರಾಣ ಇದೆ, ಮತ್ತೆ ಯ ಕೇಳಿಸ್ಬೇಕು. ನಿಬಧ್ಯತೆ ಮೊದಲೇ ಚರಣದಲ್ಲಿ ನಾಹಂಕೃತವನ್ನ ಬಿಡಿಸಿದಾಗ ನ ಅಹಂಕೃತಃ ಅಂತ ಬರುತ್ತೆ. ಬಿಡಿಸಿದ್ರೆ ಬಟ್ ಕೂಡಿನೇ ಹೇಳಿ. ನಾಹಂಕೃತೋ ಭಾವೋ. ಮತ್ತೆ ಬುದ್ಧಿರ್ ಯಸ್ಯ ಎರಡನೇ ಚರಣದಲ್ಲಿ ಬಿಡಿಸಿದಾಗ ಬುದ್ಧಿ ಯಸ್ಯ ಆಗತ್ತೆ.
ಕೂಡಿ ಬುದ್ಧಿರ್ಯಸ್ಯ, ಕೂಡಿಸಿನೇ ಹೇಳಿ. ಇದರೊಂದು ಅರ್ಥನ ತಿಳ್ಕೊಳ್ಳೋಣ. ಯಸ್ಯ ನಾಹಂಕೃತೋ ನಾಹಂಕೃತೋ ಭಾವೋ, ಯಸ್ಯ ನಾಹಂಕೃತೋ ಭಾವೋ. ಯಸ್ಯ ಅಂದ್ರೆ ಯಾರಿಗೆ, ನಾಹಂಕೃತೋ ನಾಂಗ್ ಬಿಡಿಸಿದಾಗ ನ ಅಹಂಕೃತ ಅಂತ ಕರೀತಾರೆ. ಅಂದ್ರೆ ಅಹಂಕಾರದ ಭಾವ ಇಲ್ಲವೋ ಅಂತ ಈ ತರ. ಯಾರಿಗೆ ಅಹಂಕಾರದ ಭಾವ ಇಲ್ಲವೋ, ಯಾಕಂದ್ರೆ ಅಲ್ಲಿ ನ ಇದೆ, ನಾಹಂಕೃತೋ ಅಹಂಕಾರ ಇಲ್ಲ ಅಂತ. ಭಾವ ಇಲ್ಲವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ. ಬುದ್ಧಿರ್ಯಸ್ಯ ಅಂದ್ರೆ ಬುದ್ಧಿ ನ ಲಿಪ್ಯತೆ ಅಂತ ಕರೀತಾರೆ ಇಲ್ಲಿ. ಅಂದ್ರೆ ಅವರ ಒಂದು ಬುದ್ಧಿ, ಯಾರ ಒಂದು ಬುದ್ಧಿ ಕರ್ಮದಲ್ಲಿ ಅಂಟಿಕೊಳ್ಳುವುದಿಲ್ಲವೋ, ಆತರ ಹೇಳ್ತಾ ಇರುವಂತದ್ದು. ಕರ್ಮದಲ್ಲಿ ಬುದ್ಧಿ ಅಂಟಿಕೊಳ್ಳುವುದಿಲ್ಲವೋ, ಎಲ್ಲಿ ಅಂಟಿಕೊಳ್ಳೋದು, ಕರ್ಮಕ್ಕೆ ಅಂಟಿಕೊಳ್ಳುವಂಥದ್ದು. ಅಂಟಿಕೊಳ್ಳೋದಿಲ್ಲ ಅಂತ 2ನೇ ಚರಣ ಹೇಳುತ್ತೆ. 3ನೇ ಚರಣ ಹತ್ವಾಪಿ, ಅಲ್ಲಿ ನೋಡಿ ಹತ್ವಾಪಿ ಅನ್ಬೇಡಿ, ತಪ್ಪು. ಯಾಕಂದ್ರೆ ತಾಕೆ ದೀರ್ಘ ಇದೆ. ಹತ್ವಾಪಿ ಸ ಇಮಾನ್ ಲೋಕಾನ್. ಹತ್ವಾಪಿ ನಹಂತಿ ಅಂತ ಹೇಳಿ ಕರೀತಾರೆ ಅಲ್ಲಿ. ಕೂಡಿಸ್ಬೇಕಾದ್ರೆ, ಅದನ್ನ ಸೆಂಟೆನ್ಸ್ ಮಾಡ್ಬೇಕಾದ್ರೆ ನಹಂತಿ ಅಂದ್ರೆ ಇಲ್ಲಿ ಕೊಲ್ಲೋದಿಲ್ಲ ಅಂತ ಹೇಳಿ. ಅವನು ಕೊಂದರೂ ಸಹ ಕೊಲ್ಲುವವನಾಗುವುದಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಹತ್ವಾಪಿ ನಹಂತಿ, ಅವನು ಕೊಂದರೂ ಸಹ ಕೊಲ್ಲುವಂತನವಾಗುವುದಿಲ್ಲ. ಆಮೇಲೆ ನ ನಿಬದ್ಧತೆ. ನಿಬದ್ಧತೆ ಅಂದ್ರೆ ಸಿಲುಕುವಂಥದ್ದು, ಬಂಧನಕ್ಕೆ ಸಿಲುಕುವಂಥದ್ದು. ಹಾಗಾಗಿ ಅಂತವನು ನ ನಿಬದ್ಧತೆ ಅಂದ್ರೆ ಸಿಲ್ಕೋದಿಲ್ಲ ಅಂತ. ಸೊ ಅವನು ಕರ್ಮ ಬಂಧನಕ್ಕೆ ಸಿಲುಕುವುದಿಲ್ಲ ಅಥವಾ ಒಳಗಾಗುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ ಈ ಶ್ಲೋಕ ಅಂದ್ರೆ, ಅಹಂಕಾರವಿಲ್ಲದೆ ಮತ್ತು ಕರ್ಮ ಫಲಕ್ಕೆ ಅಂಟಿಕೊಳ್ಳದ ಬುದ್ಧಿಯುಳ್ಳವನು ಅಂತ ಹೇಳ್ತಾ ಇರುವಂತದ್ದು. 2 ಪದ ಮೇಲಿನ ಫಸ್ಟ್ 2ನೇ ಚರಣ. ಅಹಂಕಾರವಿಲ್ಲದೆ ಕರ್ಮ ಫಲಕ್ಕೆ ಅಂಟಿಕೊಳ್ಳದೇ ಇರುವ ಬುದ್ಧಿಯುಳ್ಳವನು ಅವನು ಈ ಜಗತ್ತಿನಲ್ಲಿ ಹೇಳ್ತಾನೆ ಮತ್ತೆ, ಈ ಜಗತ್ತಿನಲ್ಲಿ ಮನುಷ್ಯನನ್ನ ಕೊಂದರೂ ಅವನು ಕೊಂದಂತೆ ಅಲ್ಲ. ಮನುಷ್ಯನನ್ನ ಕೊಂದ್ರು ಅವನು ಕೊಂದಂತೆ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವನ್ ಇಫ್ ಹಿ ಕಿಲ್ಸ್, ಅವನು ಕೊಂದ್ರು ಕೂಡ ನಿಜವಾಗಿ ಕೊಲ್ಲುವವನಾಗೋದಿಲ್ಲ. ಅರ್ಥ ಆಯ್ತಾ? ಅವನು ಕೊಂದ್ರು ಕೂಡ ನಿಜವಾಗಿ ಕೊಲ್ಲುವನಾಗೋದಿಲ್ಲ. ಈಗ ನೋಡ್ರಿ ಅರ್ಜುನ ಆಕ್ಚುಲಿ ಯುದ್ಧದಲ್ಲಿ ಮಾಡಿರೋದೇನು, ಎಲ್ಲರನ್ನೂ ಕೂಡ ನಾವು ಕೊಂದ ಅಂತ ಹೇಳ್ತೇವೆ ಅಲ್ಲ, ಆದ್ರೆ ಅವನು ಕೊಲ್ಲವನಾಗೋದಿಲ್ಲ. ಕೇವಲ ಅವನು ಸಾಧನ ಮಾತ್ರ ಅಲ್ಲಿ. ಹಾಗಾಗಿ ಕೊಲ್ಲವನಾಗೋದಿಲ್ಲ ಮತ್ತು ಅವನು ಕರ್ಮಬಂಧನಕ್ಕೆ ಒಳಗಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ, ಲೋಕದೇವಿ ಮಾತಾಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನಾಹಂತಿ ನ ನಿಬಧ್ಯತೆ. ಇದು 3ನೇ ಚರಣದಲ್ಲಿ ಮಾತಾಜಿ ಇಮಾನ್ ಲೋಕಾನ್, ಅಲ್ಲಿ ಗ್ಯಾಪ್ ಬಿಡ್ಬೇಡಿ, ನ ವ್ಯಂಜನ ಇದೆಯಲ್ಲ, ಕೂಡಿ ಇಮಾನ್ ಲೋಕಾನ್. ಹತ್ವಾಪಿ ಸ ಇಮಾನ್ ಲೋಕಾನ್ ನಾಹಂತಿ ನ ನಿಬಧ್ಯತೆ. ಧ ಮಹಾಪ್ರಾಣ ನಿಬಧ್ಯತೆ. ಸರಿ. ಹರೇ ಕೃಷ್ಣ. ಮತ್ತೆ ಶ್ಲೋಕ 17. ಯಸ್ಯ ನಾಹಂ ಕೃತೋ ಬಾಹೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಮಹಾಪ್ರಾಣ ಗಮನಿಸಿ ಮಾತಾಜಿ, ಕೊನೆ ಚರಣ ನಿಬಧ್ಯತೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ. ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಹೇಳಿದ್ದಾರೆ ಅನ್ಸುತ್ತೆ ಮಾತಾಜಿ ಅವರು. ಇಲ್ಲ ಮಾತಾಜಿ ಹೇಳಿಲ್ಲ. ಹೇಳಿ. ಶ್ಲೋಕ 17. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ
हत्वापि स इमान् लोकान् न हन्ति न निबध्यते. हरे ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಆಯ್ತು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ನೇ ಶ್ಲೋಕ. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಇನ್ನೊಮ್ಮೆ ಹೇಳ್ತೀನಿ ಶ್ಲೋಕ. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಇದರ ಒಂದು ಉಚ್ಚಾರಣೆ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ. ಕರ್ಮ ಚೋದನ ಬಿಡಿಸಿದಾಗ ಕರ್ಮ ಚೋದನ ಅನ್ನುವಂತ ಎರಡು ಪದಗಳು ಬರುತ್ತೆ. ಕೂಡಿ ಹೇಳಿ ಕರ್ಮ ಚೋದನ. ಕರಣಂ ಕರ್ಮ ಕರ್ತೇತಿ. ಕರ್ತೇತಿ ಕರ್ತಾ ಇತಿ ಅಂತ ಕರೀತಾರೆ ಅದಕ್ಕೆ. ಕೂಡಿ ಕರ್ತೇತಿ ದೀರ್ಘ ಇದೆ ಹೀಗೆ ತಕ್ಕೆ ಕರ್ತೇತಿ. ತ್ರಿವಿಧ ತ್ರಿವಿಧ ಧ ದೊಡ್ಡ ಮಹಾಪ್ರಾಣ ಇದೆ. ತ್ರಿವಿಧ ಕರ್ಮ ಸಂಗ್ರಹ. ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಜ್ಞಾನಂ ಜ್ಞೇಯಂ ಪರಿಜ್ಞಾತ. ಒಂದನೇ ಜ್ಞಾನಂ ಅಂದ್ರೆ ಜ್ಞಾನ, ಜ್ಞೇಯಂ ಅಂತಂದ್ರೆ ತಿಳಿಯಬೇಕಾದಂತ ವಿಷಯಕ್ಕೆ ಜ್ಞೇಯ ಅಂತ ಕರೀತಾರೆ. ತಿಳಿಯಬೇಕಾದ ವಿಷಯ ಅದು ಜ್ಞೇಯ ಅಥವಾ ಜ್ಞಾನದ ವಿಷಯ. ಜ್ಞಾನ ಅಥವಾ ಇದು ಜ್ಞೇಯಂ ಜ್ಞಾನದ ವಿಷಯ. ಪರಿಜ್ಞಾತ. ಪರಿಜ್ಞಾತ ಅಂದ್ರೆ ತಿಳಿದವನಿಗೆ ಹೇಳ್ತಾರೆ. ಯಾರು ಜ್ಞಾನ ಮತ್ತೆ ಜ್ಞಾನದ ವಿಷಯವನ್ನ ತಿಳಿಯುವವನು ಪರಿಜ್ಞಾತ. ಎರಡನೇ ಚರಣ ತ್ರಿವಿಧ ಕರ್ಮ ಚೋದನ. ಇವು ಕರ್ಮಕ್ಕೆ ಪ್ರೇರಣೆ ನೀಡುವ 3 ವಿಷಯಗಳು ಅಂತ ಹೇಳ್ತಾರೆ. ತ್ರಿವಿಧ ಅಂದ್ರೆ 3 ವಿಷಯಗಳು. ಯಾವ್ದಕ್ಕೆ? ಕರ್ಮ ಚೋದನ. ಕರ್ಮ ಅಂದ್ರೆ ಕರ್ಮ, ಚೋದನ ಅಂದ್ರೆ ಪ್ರಚೋದನೆ. ಕರ್ಮದ ಪ್ರಚೋದನೆಗೆ ಅಥವಾ ಕರ್ಮದ ಪ್ರೇರಣೆಗೆ ನೀಡುವ 3 ಅಂಶಗಳು. ಎರಡನೇ ಚರಣ ಹೇಳುತ್ತೆ. ಮೂರನೇ ಚರಣ ಏನ್ ಹೇಳುತ್ತೆ? ಕರಣಂ ಕರ್ಮ ಕರ್ತೇತಿ. ಕರಣಂ ಅಂದ್ರೆ ಇಂದ್ರಿಯಗಳು, ಕರ್ಮ ಅಂದ್ರೆ ಕಾರ್ಯ, ಮತ್ತೆ ಕರ್ತ ಅಂದ್ರೆ ಕರ್ತ, ಮಾಡುವವನಿಗೆ ಹೇಳ್ತಾರೆ ಕರ್ತ. ಸೊ ಹೀಗೆ ಈ ಕರಣಂ ಕರ್ಮ ಕರ್ತ, ಇಂದ್ರಿಯಗಳು, ಕಾರ್ಯ ಮತ್ತೆ ಕರ್ತ, ವಿವಿಧ ಕರ್ಮ ಸಂಗ್ರಹ, ಇವು ಕರ್ಮದ 3 ಅಂಶಗಳಾಗಿವೆ ಅಂತ ಹೇಳ್ತಾರೆ. ಇವು 3 ಅಂಶಗಳು. ಮೇಲೆ ಇರುವಂತ ಜ್ಞಾನ, ಜ್ಞೇಯಂ, ಪರಿಜ್ಞಾತ ಇವು ಕರ್ಮದ ಪ್ರೇರಣೆಗೆ ಇರುವಂತ 3 ಅಂಶಗಳು. ಮತ್ತೆ ಕರ್ಮಕ್ಕೆ ಇರುವಂತ 3 ಅಂಶಗಳು ಯಾವುದು? ಇಂದ್ರಿಯ, ಕಾರ್ಯ ಮತ್ತೆ ಕರ್ತ. ಒಟ್ಟಾರೆ ಏನರ್ಥ ಕೊಡ್ತೇವೆ ಈ 4 ಚರಣ ಅಂದ್ರೆ? ಜ್ಞಾನ, ಒಂದು ಜ್ಞಾನವನ್ನ ತಿಳಿಬೇಕಾದಂತ ವಿಷಯ, ಮತ್ತೆ ಯಾರು ಈ ಜ್ಞಾನವನ್ನ ತಿಳಿಯುವವನು, ಇವು ಕರ್ಮಕ್ಕೆ ಪ್ರೇರಣೆ ನೀಡುವ 3 ಅಂಶಗಳು. ಜೊತೆಗೆ ಇಂದ್ರಿಯಗಳು, ಕರ್ಮ ಮತ್ತೆ ಕರ್ತ ಇವು ಕರ್ಮದ 3 ಅಂಗಗಳು ಅಂತ ಹೇಳ್ತಾರೆ, ಅಥವಾ ಕರ್ಮದ 3 ಮುಖ್ಯ ಘಟಕಗಳು ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ, ಮಂಜುಳಾ ಆರ್ ಮಾತಾಜಿ, ನಿರ್ಮಲಾ ಮಾತಾಜಿ, ಪದ್ಮಾ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಂಜುಳಾ ಆರ್ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಹೇಳಿ. ನಾನು ಹೇಳ ಹೇಳಿ, ಯಾರಾದ್ರೂ ಒಬ್ಬರು ಹೇಳಿ, ಒಬ್ಬರಾದ್ಮೇಲೆ. ಹೇಳಿ ಮಾತಾಡಿ. ಹೇಳಿ ಮಾತಾಜಿ. ಯಾಕೆ ಗ್ಯಾಪ್ ಆಗ್ತಾ ಇದೆ? ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ ಮಾತಾಜಿ. ಮಹಾಪ್ರಾಣಗಳನ್ನ ಗಮನಿಸಿ ಮಾತಾಜಿ. ತ್ರಿವಿಧ ತ್ರಿವಿಧ ಸರಿ ಇದೆ. ನೆಕ್ಸ್ಟ್ ಹೇಳಿ. ಹೇಳ್ತೀನಿ ಮಾತಾಜಿ. ನಾನು ನಿರ್ಮಲಾ.
ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧ ಕರ್ಮ ಚೋದನಃ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹಃ. ಎರಡನೇ ಚರಣ ಹೇಳಿ ಮಾತಾಜಿ. ಮೂರನೇ ಚರಣದ ಫಸ್ಟ್ ಶಬ್ದ ಕರಣಂ ಕರ್ಮ ಕರ್ತೇತಿ. ಕರಣಂ ಕರಣಂ ಹಾ ಸರಿ. ಕರಣಂ ನೆಕ್ಸ್ಟ್ ಹೇಳಿ. ಹರೇ ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹೇಳ್ತೀರಾ ಅಂದ್ರೆ ಬೇಗ ಹೇಳಿ. ಬೇಗ ಹೇಳ್ಬೇಕು ಮಾತಾಜಿ. ಅಲ್ಲ ನಂಗೆ ಇವತ್ತು ಫಸ್ಟ್ ಡೇ ಅಷ್ಟು ಇದಿಲ್ಲ. ಇಲ್ಲ ಬೇರೆಯವ್ರದ್ದು ಕೊಡಿ ಬಿಡಿ. ಮಾತಾಜಿ. ಇಲ್ಲ ಪ್ರಯತ್ನಿಸಿ, ಏನ್ ತೊಂದ್ರೆ ಇಲ್ಲ. ಫಸ್ಟ್ ಡೇ ಆಗ್ಲಿ ಹೇಳಿ. ಜ್ಞಾನಂ ಜ್ಞಾಯೇಯಂ ಪರಿಜ್ಞಾತ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧಂ ಕರ್ಮ ಸಂಗ್ರಹ. ತ್ರಿವಿಧ ವಿಸರ್ಗ ಅಂತ ಇಲ್ಲಿ. ಕರ್ಮ ಸಂಗ್ರಹ ಕರ್ಮ ಸಂಗ್ರಹ 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 ಸಂಗ್ರಹ. ಇನ್ನೊಂದು ಶ್ಲೋಕ ಮಾಡೋಣ ಮಾತಾಜಿ, ಬೇಡವಾ? ಮಾಡಿ ಮಾಡಿ ಮಾಡಿ. ಇನ್ನಿದ್ನೇ ಹೇಳಿಸ್ಬಿಡ್ತೀರಾ? ಎಷ್ಟು ಜನ ಇದ್ದಾರೆ? 4-5 ಜನ ಇದ್ದಾರೆ. ಅವ್ರಿಗೆಲ್ಲ ಹೇಳಿಸ್ಬಿಡಿ ಆಗುತ್ತೆ ಮಾತಾಜಿ. ಮತ್ತೆ. 18. ಹಾ ಆಗುತ್ತೆ, ಹೇಳಿ ಬೇಗ. ಇರ್ಲಿ, ಎಲ್ರಿಗೂ ಹೇಳಿಸ್ಬಿಡಿ ಮಾತಾಜಿ, ಬೇಡ. ಆಯ್ತು, ಇದನ್ನ ಹೇಳಿಸ್ಬಿಡಿ ಅಂದ್ರ ಕೊನೆವರೆಗೂ. ಶ್ಲೋಕ ಇದ್ರೆ ಹೇಳಿಸ್ಬಿಡಿ. 18. ಆಯ್ತು ಆಯ್ತು ಆಯ್ತು. ಭರತ ಮಾತಾಜಿ ಹೇಳಿದ್ರಲ್ಲ. ಆಯ್ತು ಮಾತಾಜಿ. ರೇಖಾ ಮಾತಾಜಿ, ರೂಪಾ ಮಾತಾಜಿ, ಶಶಿಕಲಾ ಮಾತಾಜಿ, ಶೀಲಾದೇವಿ ಮಾತಾಜಿ, ಸೀಸ್ನಾ ಮಾತಾಜಿ, ಉಮಾದೇವಿ, ಉಮಾ ವೆಂಕಟೇಶ್ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿಜಯ ಪ್ರಭುಜಿ, ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹಃ. ಹರೇ ಕೃಷ್ಣ ಮಾತಾಜಿ. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 18. ಜ್ಞಾನೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರ್ಣಂ ಕರ್ಮ ಕರ್ತೇತಿ ತ್ರಿವಿಧಾ ಕರ್ಮ ಸಂಗ್ರಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಆಯ್ತಾ ಮಾತಾಜಿ ಎಲ್ರದು? ಹರೇ ಕೃಷ್ಣ ಆಗಿಲ್ಲ ಮಾತಾಜಿ. ಎಲ್ರು ಹೇಳಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರ ಹೆಸರು ತಗೊಂಡಿದ್ದೀನಿ. ಶೀಲಾದೇವಿ ಮಾತಾಜಿ, ಶಶಿಕಲಾ ಮಾತಾಜಿ. ಇದ್ರು ಮಾತಾಜಿ ಅವ್ರು. ಶಶಿಕಲಾ ಮತ್ತೆ ಗೊತ್ತಿಲ್ಲ. ಶೀಲಾದೇವಿ ಮಾತಾಜಿ ಹೇಳಿದ್ರು. ಆಯ್ತಂದ್ರ ಮಾತಾಜಿ, ಎಲ್ರು ಹೇಳಿದಾರಂತ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು. ಸುಮಂಗಲ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.